ಮೈದಾ ಪುಡಿ ಹಾಕದೆ, ಎಣ್ಣೆ ಹಾಕದೆ ಹೋಟೆಲಲ್ಲಿ ನಾವೇನು ತಿಂತೀವಿ ನೋಡಿ ರೋಟಿ, ಅದಕ್ಕಿಂತಲೂ ತುಂಬಾ ರುಚಿಯಾಗಿರುವಂತಹ ಸೂಪರ್ ಆಗಿರುವಂತಹ ಆರೋಗ್ಯಕರವಾದ ರೋಟಿಯನ್ನು ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೀನಿ. ವಿಡಿಯೋನ ಒಂಚೂರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ದೀರಲ್ಲ? ಇವತ್ತೊಂದು ಈ ಮೆದುವಾದ ರೋಟಿ ಮಾಡುವಂತಹ ವಿಧಾನನ ನಾನು ಹೇಳ್ಕೊಡ್ತಾ ಇದ್ದೀನಿ, ತುಂಬಾ ಸುಲಭವಾಗಿ. ಇದಕ್ಕೆ ನಾನು ಆ್ಯಕ್ಚುಲಿ ಮೈದಾ ಹಿಟ್ಟು ಹಾಕಲ್ಲ, ಬರೀ ಗೋಧಿ ಹಿಟ್ಟಿಂದ ಸೂಪರ್ ಆಗಿರುವಂತಹ ರೋಟಿ, ಅಂದರೆ ಚೆನ್ನಾಗಿ ಉಪ್ಪಿ ಬಂದು ಮೆದುವಾಗಿರುವಂತಹ ರೋಟಿನ ಪರ್ಫೆಕ್ಟಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ತುಂಬಾ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ. ರೆಸಿಪಿನ ನೋಡಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನೆಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಇವತ್ತು ನಾನು ಈ ಸೂಪರ್ ಆಗಿರುವಂಥ ಮೆದುವಾಗಿರುವಂಥ ರೋಟಿ ಮಾಡಲಿಕ್ಕೆ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊತಾ ಇದ್ದೀನಿ. 2 ಕಪ್ಪಷ್ಟು ಗೋಧಿ ಹಿಟ್ಟಿಗೆ ನಮಗೆ 1 ಕಪ್ಪಷ್ಟು ನೀರು ಬೇಕಾಗುತ್ತೆ. ನೀರನ್ನು ನೀವು ಸ್ವಲ್ಪ ಉಪ್ಪು ಹಾಕಿ, ಒಂಚೂರು ಶುಗರ್ ಬೇಕಾದರೆ ಹಾಕಿ ಅದನ್ನ ಕಲಿಸ್ಬಿಟ್ಟು ಇಟ್ಕೊಂಡಿರಿ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಗೋಧಿ ಪುಡಿನ ಹಾಕ್ಕೊಳ್ಳಿ. ಯೂಶ್ವಲ್ ಆಗಿ ರೋಟಿ ನಾನು ಮಾಡುವಾಗ ಮೈದಾ ಪುಡಿ ಹಾಕ್ತಾರೆ, ಆ ರೆಸಿಪಿನ ನಾನು ಇನ್ನೊಂದು ಸರಿ ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ಬರೀ ಗೋಧಿ ಹಿಟ್ಟಲ್ಲಿ ಒಂಚೂರು ಎಣ್ಣೆ ಹಾಕದೆ ರೋಟಿ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ನೀವು ಹಿಟ್ಟು ಕಲಿಸ್ಬೇಕಾದ್ರೆ ಒಂದೇ ಸರಿಗೆ ನೀರು ಹಾಕೋಬಾರ್ದು, ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕು. ಯಾಕಂತಂದರೆ ನೀರು ಜಾಸ್ತಿಯಾಗಿ ಹಿಟ್ಟು ತುಂಬಾ ಸಾಫ್ಟ್ ಆದರೆ ರೋಟಿ ನಮಗೆ ಕರೆಕ್ಟಾಗಿ ಮಾಡೋಕ್ಕೆ ಬರಲ್ಲ. ಆದ್ದರಿಂದ ಫಸ್ಟ್ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ನಿಧಾನಕ್ಕೆ ನೀವು ನಾದ್ಕೊತಾ ಹೋಗಬೇಕು. ತುಂಬ ನೀರಾಗಬಾರ್ದು. ನೀವು ಕೈಯಲ್ಲಿ ಅದನ್ನ ನಾದ್ಕೊಂಡೇ ಸಾಫ್ಟ್ ಮಾಡಬೇಕು ಹೊರತು ತುಂಬ ನೀರು ಒಂದೇ ಸರಿ ಸುರಿದ್ಬಿಟ್ಟು ಅದನ್ನ ಸಾಫ್ಟ್ ಮಾಡಲಿಕ್ಕೆ ಹೋದರೆ ಎಲ್ಲ ಕಂಪ್ಲೀಟ್ ಪ್ರೊಸೆಸ್ ಹಾಳಾಗೋಗುತ್ತೆ. ಫಸ್ಟ್ ಸ್ವಲ್ಪ ಗಟ್ಟಿಯಾಗಿ ನೀವು ನಾದ್ಕೋಬೇಕು. ಅದಾದ ನಂತರ ಚೂರೇ ನೀರು ಹಾಕ್ಕೊಂಡು ಹಿಟ್ಟು ಸಾಫ್ಟ್ ಆಗೋ ತನಕನೂ ನಾವು ಕೈಯಲ್ಲಿ ಕ್ಲೀನಾಗಿ ನಾದ್ಕೋಬೇಕು. ನಾನು ಒಂದು ಚೂರು ಇದು ಕುಕ್ಕಿಂಗ್ ಆಯಿಲ್ ಅಥವಾ ಎಣ್ಣೆ ಯಾವುದೂ ಹಾಕೊತಾ ಇಲ್ಲ. ರೋಟಿಗೆ ಯೂಶ್ವಲ್ ಆಗಿ ಡ್ರೈ ಆಗಿ ಮಾಡುವಂಥದ್ದು, ಕುಕ್ಕಿಂಗ್ ಆಯಿಲ್ ಅಥವಾ ಎಣ್ಣೆ ಹಾಕದೆ. ಆ್ಯಕ್ಚುಲಿ ರೋಟಿ ಚಪಾತಿಗಿಂತ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾಕಂತಂದರೆ ಇದರಲ್ಲಿ ಎಣ್ಣೆ ಅಂಶ ಒಂಚೂರು ಇರಲ್ಲ. ಅಂದರೆ ಹೆಲ್ತ್ ಕಾನ್ಷಿಯಸ್ ಇರುವವರಿಗೆ, ಫಿಟ್ನೆಸ್ ಮೇಂಟೈನ್ ಮಾಡ್ತೀವಿ ನಾವು, ಆಯಿಲ್ ತಿನ್ನಲ್ಲ ಅಂತಿದ್ದವರಿಗಿದೆಯಲ್ಲ, ರೋಟಿ ತುಂಬಾ ಒಳ್ಳೆಯದು. ಚೆನ್ನಾಗಿ ನಾದ್ಕೊಂಡು ರಬ್ಬರ್ ಥರ ಆಗಬೇಕು ಹಿಟ್ಟು. ಅದಾದ ನಂತರ ನಾವು ಅದನ್ನ ಒಂದು 10 ನಿಮಿಷ ಬಿಟ್ಟು ಕೊನೆಗೆ ನಾವು ರೋಟಿ ಮಾಡ್ಕೋಬೋದು. ನೋಡಿ, ಇವಾಗ ಪರ್ಫೆಕ್ಟಾಗಿ ಸಾಫ್ಟಾಗಿ ಹಿಟ್ಟು ಬಂದಿದೆ. ನಿಮಗೆ 2 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ಪಷ್ಟು ನೀರು ಸಾಕಾಗುತ್ತೆ, ಅಥವಾ ಸ್ವಲ್ಪ ಕಮ್ಮಿನೇ ಬೇಕಾಗುತ್ತೆ. 10 ನಿಮಿಷ ಅದನ್ನ ನಾವು ಹಿಟ್ಟನ್ನು ನೆನೆಲಿಕ್ಕೆ ಬಿಟ್ಟ ನಂತರ ಇವಾಗ ನಾವು ರೋಟಿನ ಮಾಡ್ಕೊಳ್ಳೋಣ. ಕ್ಲೀನಾಗಿ ರೆಡಿಯಾಗಿರುವಂತಹ ಹಿಟ್ಟಿಂದ ಮೀಡಿಯಮ್ ಸೈಜ್ ಉಂಡೆನ ಮಾಡ್ಕೊಳ್ಳಿ. ಚಪಾತಿ ಉಂಡೆ ಥರ ಉಂಡೆನ ಮಾಡ್ಕೊಳ್ಳಿ. ಉಂಡೆ ಮಾಡುವಾಗ ಒಂದು ಚೂರು ಕ್ರ್ಯಾಕ್ ಇರಬಾರ್ದು, ಆಯಿತಾ? ಕ್ಲೀನಾಗಿ ಅಂಗೈಯಲ್ಲಿ ಹಾಕಿಬಿಟ್ಟು ಉಂಡೆನ ರೌಂಡ್ ಮಾಡಿಕೊಂಡು ಕೊನೆಗೆ ಈ ಥರ ಸ್ವಲ್ಪ ಪ್ರೆಸ್ ಮಾಡಿಕೊಂಡು, ಡ್ರೈ ಹಿಟ್ಟಿರುತ್ತಲ್ವ, ಡ್ರೈ ಹಿಟ್ಟಲ್ಲಿ ಇದನ್ನ ಮುಳುಗಿಸ್ಬಿಟ್ಟು ಇವಾಗ ನಾವು ಚಪಾತಿ ಥರನೇ ಲಟ್ಟಿಸ್ಕೊಳ್ಳೋದು. ಏನೂ ಇಲ್ಲ, ಚಪಾತಿಗೆ ಇದಕ್ಕೆ ಇರುವ ಡಿಫ್ರೆನ್ಸ್ ಏನು ಅಂತಂದರೆ, ಚಪಾತಿಗೆ ಎಣ್ಣೆ ಹಾಕಿ ನಾವು ಫ್ರೈ ಮಾಡ್ತೀವಿ, ಸುಡ್ತೀವಿ. ಬಟ್ ರೋಟಿನ ನಾವು ಡ್ರೈ ಆಗಿ ಸುಡ್ತೀವಿ. ಡ್ರೈ ಆಗಿ ರೋಟಿ ಸುಟ್ಟರು ಇದೆಷ್ಟು ಉಬ್ಬಿ ಬಂದು ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ ನಿಮಗೆ ಲೈವ್ ಆಗಿ ನಾನು ತೋರಿಸ್ತೀನಿ. ತುಂಬ ದಪ್ಪ ಲಟ್ಟಿಸ್ಕೋಬೇಡಿ, ತುಂಬ ತೆಳು ಕೂಡ ಬೇಡ. ನೋಡಿ, ಇವಾಗ ಪರ್ಫೆಕ್ಟಾಗಿ ಯಾವ ಹದಕ್ಕೆ ಬೇಕೋ ಆ ಥರ ಈ ರೋಟಿ ರೆಡಿ ಆಗಿದೆ. ಎಲ್ಲದನ್ನು ಅದೇ ಥರ ಲಟ್ಟಿಸ್ಕೊಂಡಿಟ್ಕೊಳ್ಳಿ. ಲಟ್ಟಿಸುವಾಗ ಕೇರ್ಫುಲ್ಲಾಗಿ, ನಿಮಗೆ ರೌಂಡಾಗಿ ಬರಬೇಕು ಅಂತಂದರೆ ಕ್ಲಾಕ್ ವೈಸ್ ನೀವು ಈ ಥರ ಚಪಾತಿ ಇರುತ್ತಲ್ವ, ರೋಟಿ ಇರುತ್ತಲ್ಲ, ಅದನ್ನ ಮೂವ್ ಮಾಡಿಕೊಂಡು ನೀವು ತುಂಬ ಜಾಸ್ತಿ ಪ್ರೆಷರ್ ಹಾಕದೆ ನಿಧಾನಕ್ಕೆ ಲಟ್ಟಿಸ್ಕೋಬೇಕಾಗುತ್ತೆ. ಈಗ ಕಂಪ್ಲೀಟಾಗಿ ಕಾದ ತವನ ನೀವು ಹೈ ಫ್ಲೇಮಲ್ಲಿಟ್ಟು ಕಾಯಿಸ್ಕೋಬೋದು. ಅದಾದ ನಂತರ ಒಂದು ಚೂರು ಲೋ ಫ್ಲೇಮ್ ಮಾಡಿಕೊಂಡು ಕಾದ ತವಕ್ಕೆ ಈ ರೋಟಿನ ಹಾಕ್ಕೊಂಡು ಡ್ರೈ ಆಗಿ ಸುಡಬೇಕು. ಒಂದು ಸೈಡ್
ಒಂದು 10 ಸೆಕೆಂಡ್, ಇನ್ನೊಂದು ಸೈಡ್ ಒಂದು 10 ಸೆಕೆಂಡ್ ಸುಟ್ಬಿಟ್ಟು ಕೊನೆಗಿದೆಯಲ್ಲ ಈ ಥರ ಒಂದು ಸಟುಕದಲ್ಲಿ ಇದನ್ನ ಪ್ರೆಸ್ ಮಾಡಬೇಕು. ಅವಾಗ ಏನಾಗುತ್ತೆ, ರೋಟಿ ಉಬ್ಬಲಿಕ್ಕೆ ಶುರುವಾಗುತ್ತೆ. ನಿಮಗೀಗ ಕಾಣುತ್ತೆ ನೋಡಿ. ಫಸ್ಟ್ 10 ಸೆಕೆಂಡ್ ಎರಡು ಸೈಡ್ ಸುಟ್ಕೊಂಡು ಅದಾದ ನಂತರ ನಾವು ಅದನ್ನ ಪ್ರೆಸ್ ಮಾಡ್ಕೊಳ್ಳೋದು ಯಾವುದರಲ್ಲಿ, ಸಟುಕದಲ್ಲಿ. ಇವಾಗ ನೋಡಿ ಕಾಣ್ತಾ ಇದೆಯಾ ಎಷ್ಟು ನೀಟಾಗಿ ಉಬ್ಬಿ ಬಂತು ಅಂತ ರೋಟಿ. ಎಣ್ಣೆ ಹಾಕಿಲ್ಲ, ಏನು ಹಾಕಿಲ್ಲ, ಡ್ರೈ ಆಗಿ ಮಾಡಿರೋಂಥ ರೋಟಿ ಯಾವ ಥರ ಬಂದಿದೆ ನೋಡಿ. ನೋಡಿ ಪರ್ಫೆಕ್ಟಾಗಿ ಬಂದಿದೆ, ಎಷ್ಟು ಸಾಫ್ಟ್ ಇದೆ. ನಿಮಗೆ ಗೊತ್ತಾಗುತ್ತೆ, ನಾನೇನು ಹೇಳೋ ಅವಶ್ಯಕತೆ ಇಲ್ಲ, ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ಸರಿ ನಾನು ತೋರಿಸ್ತಾ ಇದ್ದೀನಿ ಇದನ್ನ ಯಾವ ಥರ ಸುಡೋದು ಅಂತ. ಚೆನ್ನಾಗಿ ಕಾದಿರುವ ಕಾವಲಿಗೆ ಅಥವಾ ತವಕ್ಕೆ ರೋಟಿನ ಹಾಕ್ಕೊಂಡು ಒಂದು ಸೈಡ್ ಒಂದು 8 ರಿಂದ 10 ಸೆಕೆಂಡ್, ಇನ್ನೊಂದು ಸೈಡ್ ಒಂದು 8 ರಿಂದ 10 ಸೆಕೆಂಡ್ ಸುಟ್ಕೊಂಡು ಬಿಟ್ಟು ಅದಾದ ನಂತರ ಒಂದು ಸಟುಗ ತಗೊಂಡು ನಾವು ಈ ಥರ ಪ್ರೆಸ್ ಮಾಡ್ಕೋಬೇಕು. ಇಲ್ಲ ಕಾಟನ್ ಬಟ್ಟೆ ಇರುತ್ತಲ್ವ ಅದನ್ನ ಮುದ್ದೆ ಮಾಡಿಕೊಂಡು ಸೈಡಲ್ಲಿ ನಾವು ಈ ಥರ ಒತ್ತಿದ್ರೂ ನಡೆಯುತ್ತದೆ, ಯಾವುದಾದ್ರೂ ಓಕೆ. ಜಾಸ್ತಿ ಸುಡಬೇಡಿ, ಓಕೆ. ನೋಡಿ ಕರೆಕ್ಟಾಗಿ ಉಬ್ಕೊಂಡು ಬರ್ತಾ ಇದೆ, ನೋಡಿದ್ರಲ್ಲ. ತುಂಬ ಹೊತ್ತು ಉರಿಯಲ್ಲಿಟ್ಟು 1 ನಿಮಿಷಗಟ್ಟಲೆ ನೀವು ಇದನ್ನ ಕಾಯಿಸ್ಕೋಬೇಡಿ, ಯಾಕಂತಂದರೆ ಜಸ್ಟ್ ಒಂದು 10-20 ಸೆಕೆಂಡ್ ಒಳಗಡೆ ನಮಗೆ ರೋಟಿ ಆಗೋಗುತ್ತೆ. ನೋಡಿದ್ರಲ್ಲ ಎಷ್ಟು ಮೆದುಮೆದುವಾಗಿರುವಂತಹ ಸೂಪರ್ ಆಗಿರುವಂತಹ ಅದ್ಭುತವಾಗಿರುವಂತಹ ರೋಟಿನ ಒಂದು ಚೂರು ಕಷ್ಟ ಇಲ್ಲದೆ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಂಡ್ವಿ ಅಂತ. ಆ್ಯಕ್ಚುಲಿ ಈ ಫಿಟ್ನೆಸ್ ಫ್ರೀಕ್ಗಳು ಇರ್ತಾರಲ್ಲ, ಜಿಮ್ಮಿಗೆ ಹೋಗೋರೆಲ್ಲ, ಅವರೆಲ್ಲ ಚಪಾತಿ ಬದಲು ರೋಟಿ ಜಾಸ್ತಿಯಾಗಿ ತಿಂತಾರೆ. ಯಾಕಂತಂದರೆ ಅದರಲ್ಲಿ ಎಣ್ಣೆ ಅಂಶ ಇರಲ್ಲ ಅಂತ. ಎಣ್ಣೆ ಜಾಸ್ತಿ ತಿನ್ನಬಾರ್ದು ಅಂತ ಇದ್ದವರಿಗೆ ಚಪಾತಿ ಬದಲು ಈ ಥರ ರೋಟಿ ತಿಂದ್ಕೊಂಡ್ರೆ ಹೆಲ್ತಿಗೂ ತುಂಬಾ ಒಳ್ಳೆಯದು, ಮಕ್ಕಳಿಗೂ ಒಳ್ಳೆಯದು, ಮಾಡೋದಕ್ಕೆ ಕೂಡ ತುಂಬಾ ಸುಲಭ. ಇದಕ್ಕೆ ನಾವು ಮನೆಯಲ್ಲೇ ಮಾಡಿರುವಂಥ ತುಪ್ಪನ ಹಾಕ್ಕೊಂಡು ತಿನ್ಬೋದು. ಅದರ ಫ್ಲೇವರ್ ಅದ್ಭುತವಾಗಿರುತ್ತೆ. ನಿಮಗೆ ತುಪ್ಪದಲ್ಲಿ ಏನು ಫ್ಯಾಟ್ ಇರಲ್ಲ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತುಪ್ಪನ ಸವರ್ಕೊಂಡು ಇದಕ್ಕೆ ಯಾವುದಾದ್ರೂ ಒಂದು ಮಸಾಲನ ಗ್ರೇವಿನ ಹಾಕ್ಕೊಂಡು ತಿಂದರೆ ಅದರ ಮಜಾನೇ ಬೇರೆ. ಈ ಗ್ರೇವಿ ಇದೆಯಲ್ಲ ಇದರದ್ದು ರೆಸಿಪಿ ಕೂಡ ನಾನು ಆಲ್ರೆಡಿ ಹಾಕಿದ್ದೇನೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ, ನೋಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಅದ್ಭುತವಾಗಿರುವಂಥ ರೋಟಿ ಮಾಡಿದ್ವಿ ಅಂತ. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆಯೇ ಎಲ್ರಿಗೂ ಶೇರ್ ಮಾಡಿ. ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನೆಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ. ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.